ಇದು ಬೇಕು ನಮಗೆ ಅವರ ಹತ್ರ ಬೈತಾ ಇದ್ದಾರೆ. ಹೋಗಾಚೆ ಹೋಗ್, ನನ್ನ ಮಗ ನಗಡುದಾಯ್ತಾ. ಸೊ ನನ್ನ ಆ್ಯನಿವರ್ಸರಿ ಸ್ಪೆಷಲ್ ವ್ಲಾಗ್ ಬೇರೆ. ಮೋರಲ್ಲಿ ಪಾಲಕ್ ಸೊಪ್ಪಿಗೆ ಬೇಕಾಗಿ ದೊಡ್ಡ ಜಗಳ ಗೊತ್ತುಂಟಾ? ಎಂತದದು? ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಆ್ಯನಿವರ್ಸರಿ ಸ್ಪೆಷಲ್ ಇವತ್ತು. ಸಿದ್ಧ ಬಾತ್ರೂಮ್ ಮ್ಯಾಟ್ ಒಣಗಲಿಕ್ಕೆ ಹಾಕಿದ್ದೇವೆ. ಒಂದು ಚಾಪೆ ಉಂಟು, ಒಂದು ದಿಂಬು ಉಂಟು, ಅಡಿಕೆ ಸುಲಿದದುಂಟು. ಇದು ಎಲ್ಲ ಪಿಸುಂಟರ ಹಾಗೆ ನಿಂತಿದ್ದಾರೆ. ಒಬ್ಬ ನಮ್ಮ ಅಡಿಕೆಯ ಬುಡಕ್ಕೆ ಬಾಯಿ ಹಾಕ್ತಾರಲ್ಲ ನಡುವಿಗೆ, ಸೊ ಅದಕ್ಕೆ ಬೇಕಾಗಿ ಇಲ್ಲಿಯೇ ಬೈ ಹುಲ್ಲಾಕಿ ಹೊರಗೆ ಕಟ್ಟಿದ್ದೇನೆ. ಎಲ್ಲ ಮಲಗಲಿಕ್ಕೆ ಸಹ ಕಷ್ಟ ಆಗ್ತಾ ಉಂಟು ಅಂತ, ಅಂದರೆ ಕಲ್ಲು ಈ ಥರ ತಗ್ಗುಂಟಲ್ಲ, ಇಲ್ಲಾದರೆ ಮಲಗ್ತಾ ಇದ್ರು. ತೋಟದಲ್ಲಿ ಕಟ್ಟಿ ಅನ್ಯಾಯ ಮಾಡಿದಲ್ಲ ನನಗೆ. ಮತ್ತು ಇಲ್ಲಿ ರಬ್ಬರ್ ಗುಡ್ಡೆಯಲ್ಲಿ ಹುಲ್ಲುಂಟು, ಹಾಗೆ ಅಲ್ಲಿಯೇ ಕಟ್ಟಿದ್ದು ನಾನು. ಇಲ್ಲಿ ಒಂದು ನೋಡಿ, ನನ್ನ ಗಂಡನಿಗೆ ಉಪದ್ರ ಮಾಡೋದು, ಅವರು ಬೈಯೋದು, ನಿಮಗೆ ಏನಾದರೂ ತಿನ್ನಲಿಕ್ಕೆ ಬೇಕಾದರೆ ಇದು ಬೇಕು ನಮಗೆ ಅವರ ಹತ್ರ ಬೈತಾ ಇದ್ದಾರೆ. ಹೋಗಾಚೆ ಹೋಗ್, ಗೇಟ್ ಇವತ್ತು ನನ್ನ ಆ್ಯನಿವರ್ಸರಿ ಆಯಿತಾ. ಸೊ ನನ್ನ ಮಗ ನಗಡುದಾಯ್ತಾ. ಸೊ ನನ್ನ ಆ್ಯನಿವರ್ಸರಿ ಸ್ಪೆಷಲ್ ವ್ಲಾಗ್ ಬೇರೆ ಮಾಡ್ತೇನೆ. ಇವತ್ತು ನನ್ನ ಮಗಳು ಬರ್ತಾ ಇದ್ದಾಳೆ. ಅವಳಿಗೆ ಇನ್ನು ಸ್ವಲ್ಪ ದಿವಸ ಇದು ಸ್ಟಡಿ ಹಾಲಿಡೇಸ್ ಇದೆ, ಎಕ್ಸಾಮ್ಗೆ ಲಾಸ್ಟ್ ಎಕ್ಸಾಮು, ಅದಕ್ಕೆ ಸ್ಟಡಿ ಹಾಲಿಡೇಸ್ ಇದೆ. ಹಾಗೆ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಇವತ್ತು ಏನು ಅಂತ ಸ್ಪೆಷಲ್ ಎಲ್ಲ ಏನು ಸಹ ನಾವು ಮಾಡಲಿಲ್ಲ, ಅಂದರೆ ಅವರೆಲ್ಲ ಬ್ಯುಸಿ ಇರುವಾಗ ನಾವು ಸೆಲೆಬ್ರೇಟ್ ಹೇಗೆಲ್ಲ ಮಾಡೋದು. ಸೊ ನಿಮಗೆ ನನ್ನ ಮ್ಯಾರೇಜ್ ಕತೆ ಹೇಳ್ತೇನೆ, ತುಂಬ ಗಮ್ಮತ್ತುಂಟು, ಕೇಳಿ ಆಯಿತಾ. ನನ್ನ ಹಸ್ಬೆಂಡಿದ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾರೆ. ಹಾಗೆ ಅದು ಒಂದು ಸಪ್ರೇಟ್ ವ್ಲಾಗ್ ಮಾಡುವ. ಇವತ್ತು ನಾನೀಗ ಸುಳ್ಯಕ್ಕೆ ಹೋಗ್ತಾ ಇದ್ದೇನೆ ಕರ್ಕೊಂಡು ಬರಲಿಕ್ಕೆ. ನನಗೆ ಮೋರ್ಗೆ ಹೋಗಬೇಕು. ಇವರಿಗೆ ಅಂದರೆ ನಾವು ಇಬ್ಬರೇ ಇರುವಾಗ ಉಂಟಲ್ಲ, ನಮಗೆ ಗೊತ್ತೇ ಆಗೋದಿಲ್ಲ, ಅಡುಗೆ ಮಾಡೋದಿದ್ದರೆ ಸಾಕ್ತದೆ. ಖಾಲಿ ಅನ್ನ ಮಾಡಿದರೆ ಸಹ ಪಾಪ ನನ್ನ ಹಸ್ಬೆಂಡ್ ಊಟ ಮಾಡ್ತಾಯಿದ್ರು. ಈಗ ಇವರಿಗೆಲ್ಲ ಸ್ನ್ಯಾಕಿಂಗ್ ಅಂತೆ, ಓದುವಾಗ ಹಸಿವೆ ಆಗೋದಂತೆ, ಹಾಗೆ ಅಂತೆ ಹೀಗೆ ಅಂತೆ, ಅದಕ್ಕೆಲ್ಲ ಈಗ ಐಟಮ್ಸ್ ತರಬೇಕಷ್ಟೇ. ಸೊ ಹೋಗಿ ಸ್ವಲ್ಪ ಅವರಿಗೆಲ್ಲ ಎಂತೆಲ್ಲ ಬೇಕು ಅದನ್ನೆಲ್ಲ ತಗೊಂಡು ಬರಲಿಕ್ಕೆ ಸಹ ಉಂಟು. ಹಾಗಾಗಿ ಅಲ್ಲಿ ಸಿಗುವಲ್ಲ ಮೋರಲ್ಲಿ ನಾವು ಏನೆಲ್ಲ ಪರ್ಚೇಸ್ ಮಾಡ್ತೇವೆ. ಅಂದರೆ ಈಗ ನಮಗೆ ನೋಡಿ, ಇಲ್ಲಿ ಹತ್ತಿರದಲ್ಲಿ ಬ್ರೆಡ್ ಅಂಥದ್ದೆಲ್ಲ ಸಿಗೋದಿಲ್ಲ ಇವರಿಗೆ ಮಾಡುವ. ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ರೋಸ್ಟ್ ಎಲ್ಲ ಒಂದು ಆಗ್ತದಲ್ಲ ಹಸಿವೆ ಆಗುವಾಗ. ಬಟ್ ಸ್ವಲ್ಪ ಸಮಯ ಜಾಸ್ತಿ ಡ್ಯೂರೇಷನ್ ಇರುವಂಥದ್ದು ಏನಾದರೂ ಪ್ಲ್ಯಾನ್ ಮಾಡಬೇಕಷ್ಟೇ. ಈಗ 1 ತಿಂಗಳು ಉಂಟಲ್ಲ, ಟೆರಿಬಲ್. ಅವಳಿಗೆ ತುಂಬ ಹೆಕ್ಟಿಕ್ ಸಹ ಉಂಟಂತೆ. ಸೊ ನನಗೆ ಸಹ ನನ್ನ ಹತ್ರ ಸಹ ಸ್ವಲ್ಪ ಹೆಲ್ಪ್ ಕೇಳಿದ್ದಾಳೆ. ನೀನು ಇಡೀ ದಿವಸ ಅಡುಗೆ ಮಾಡೋದಲ್ಲಮ್ಮ, ನನಗೆ ಸ್ವಲ್ಪ ಹೆಲ್ಪಿಗೆ ಸಹ ಬರಬೇಕು ಅಂತ ಗೊತ್ತಿಲ್ಲ ನನಗೆ ಸಹ. ನೋಡುವ ಅವಳು ಬಂದ ಮೇಲೆ ಅಲ್ಲ. ಸೊ ಈಗ ಹೋಗುವ ಸುಳ್ಯಕ್ಕೆ, ಬನ್ನಿ. ವರ್ಧನ, ಮನೆ ನೋಡಿಕೋ, ಬೇಗ ಬರ್ತೇವೆ ನಾವು ಆಯಿತಾ. ನಿಮಗೆ ಆಗ ಬೈ ಹುಲ್ಲು ಸಹ ಹಾಕಿದ್ದೇನಲ್ಲ, ಸೊ ನಾನು ಬೇಗ ಹೋಗಿ ಬರ್ತೇನೆ ಆಯಿತಾ. ಇಲ್ಲಿ ಸ್ವಲ್ಪ ನೋಡಿಕೊಳ್ಳಿ ಮನೆಯೆಲ್ಲ ಆಯಿತಾ. ಬೆಳಿಗ್ಗೆ ಪ್ಲ್ಯಾನ್ ಮಾಡಿ ಅವರೊಂದು ತೋಟದಲ್ಲಿ ಕಟ್ತಿದ್ರೆ ಈಗ ರಗಳೆ ಇರ್ತಿರ್ಲಿಲ್ಲ. ಈಗ ಅಲ್ಲಿ ಹುಲ್ಲಿಲ್ಲ, ಪಾಪ ಬೇಸರ ಆಗ್ತಾ ಉಂಟು. ಅದು ಸಹ ಬೈ ಹುಲ್ಲೆಲ್ಲ ಹಾಕಿದ್ದೇನೆ, ತೊಂದರೆ ಇಲ್ಲ. ನಾವು ಬಂದ ನಂತರ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೇನೆ ನಾನು ಅವರಿಗೆ. ಪಾಪ ನಿಂತ್ಕೊಂಡಿದ್ದಾರೆ, ಬೇಜಾರು ಸಹ ಆಗ್ತದೆ. ಬಂದರು, ಇನ್ನು ಹೋಗುದು. ಬಂಟಿ ಅಳುದು ನೋಡಿ, ಬಂಟಿ ಡೋಂಟ್ ಕ್ರೈ. ನೋಡಿ ಅವನ ಎಕ್ಸ್ಪ್ರೆಷನ್ ನೋಡಿ, ಸ್ಯಾಡ್ ಎಕ್ಸ್ಪ್ರೆಷನ್. ಬಂಟಿ ಇತ್ತ ಬರ್ಪೋ, ಬಂಟಿ ಬಂಟಿ. ಮುಳು ಫುಲ್ಲು ಕ್ಲೀನ್ ಅಂತಾರೆ ಅದ. ಇನಾಗ್ರೇಷನ್ ಅಂತಿದ್ಯಾ ನಿಂಗೆ?
ಬರುವುದು ನಾಟ್ ಹೆಲ್ದಿ. ಪಡು ಪಡು. ಇಲ್ಲಿ ಬೇರೆ ಬೇರೆ ನಮೂನೆಯ ಮ್ಯಾಂಗೋಗಳೆಲ್ಲ ಇತ್ತಾಯ್ತಾ. ಇದರದ್ದು ರೇಟ್ ನೋಡುವಾಗ ನಮಗೆ ಸದ್ಯಕ್ಕೆ ಬೇಡ ಅಂತ ಆಯಿತು. ಮತ್ತು ಮಕ್ಕಳ ಹತ್ರ ಕೇಳುವಾಗ ಅವರಿಗೆ ಎಂಥ ಸಹ ಫ್ರೂಟ್ಸ್ ಬೇಡ ಅಂತೆ. ಸೊ ಎಂಥ ಸಹ ಪರ್ಚೇಸ್ ಮಾಡಲಿಲ್ಲ, ನೋಡಿದ್ದು ಮಾತ್ರ. ಬಂಗಾರ ಫಲ ಇತ್ತು, ಮಲ್ಲಿಕ ಇತ್ತು, ಹಾಗೆ ಬೇರೆ 2-3 ವೆರೈಟೀಸ್ ಇದೆಲ್ಲ ಇತ್ತು. ಮತ್ತು ಯಾವುದು ಸಹ ನಾವು ಪರ್ಚೇಸ್ ಮಾಡಲಿಲ್ಲ. ಹಾಗೆ ನಾವು ಮೋರಲ್ಲಿ ಕೆಲವು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಸುಳ್ಯದಲ್ಲಿ ಸಂತೃಪ್ತಿ ಅನ್ನುವಂತಹ ಹೋಟೆಲ್ಗೆ ಬಂದೆವು. ಸೊ ಅಲ್ಲಿ ನಾವು ಗಾರ್ಲಿಕ್ ನಾನ್ ಮತ್ತು ಪನ್ನೀರ್ ಮಸಾಲ ತಗೊಂಡದ್ದು, ಮತ್ತು ಒಂದು ಜ್ಯೂಸ್, ಮಿಲ್ಕ್ ಶೇಕ್. ವೆರಿ ಟೇಸ್ಟಿ ಆಯಿತಾ, ವೆರಿ ಟೇಸ್ಟಿ. ಸೊ ನಾವು ಉಂಟಲ್ಲ ಸುಳ್ಯಕ್ಕೆ ಹೋಗಿ ಮೋರಿಗೆ ಹೋಗಿ ಬಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಅಲ್ಲಿ ಸಂತೃಪ್ತಿ ಅಂತ ಹೋಟೆಲ್ ಉಂಟಲ್ಲ ಅಲ್ಲಿಗೆ ಹೋದೆವು. ಅಲ್ಲಿಗೆ ನಿಜವಾಗಿ ನನ್ನ ಮಕ್ಕಳಿಗೆಲ್ಲ ಇಷ್ಟ ಇಲ್ಲ ಅಂತ, ಅವರಿಗೆ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಹೆಲ್ದಿ ಫುಡ್ ಅಂತ ಹೇಳಿಕೊಂಡು. ಬಟ್ ಪುನಃ ನನಗೆ ಅಲ್ಲಿ ಇದೊಂದು ಚಾಟ್ಸ್ ಲಾಸ್ಟ್ ಟೈಮ್ ನಾನು ಒಮ್ಮೆ ತಿಂತಿದ್ದೆ, ನನಗೆ ತುಂಬ ಇಷ್ಟ ಆಯಿತು. ಅದರ ಆಸೆಯಲ್ಲೇ ಹೋದದ್ದು. ಅಲ್ಲಿ ನೋಡುವಾಗ ಚಾಟ್ಸ್ 3 ಗಂಟೆ ನಂತರ ಸ್ಟಾರ್ಟ್ ಆಗೋದು ಹೇಳಿದರು. ಸೊ ಮತ್ತು ನಾವು ಗಾರ್ಲಿಕ್ ನಾನ್ ತಗೊಂಡೆವು, ಮತ್ತು ಒಂದೇ ಸೈಡ್ ಡಿಶ್ ತಗೊಂಡದ್ದು ಎಂಥದ್ದು ಪನ್ನೀರ್ ಮಸಾಲ ತಗೊಂಡದ್ದು, ಮತ್ತು ಜ್ಯೂಸ್ ಕುಡಿದು ಬಂದದ್ದು. ಜ್ಯೂಸಿಗೆ ಒಂದು ಸಕ್ಕರೆ ಅಂತ ಹೇಳಿದರೆ ಸಕ್ಕರೆ ಆಯಿತಾ, ಯಾರಿಗೆ ಸಹ ಇಷ್ಟ ಆಗಲಿಲ್ಲ. ಮತ್ತು ಗಾರ್ಲಿಕ್ ನಾನೆಲ್ಲ ಒಳ್ಳೆದಿತ್ತು, ಪರವಾಗಿಲ್ಲ. ಬಟ್ ಅಷ್ಟೇ ಒಂದೊಂದೇ ತಗೊಂಡು ಅಷ್ಟಕ್ಕೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿದು ಸೆಲೆಬ್ರೇಷನ್ ಅಲ್ಲಿ ನಾವು ಮುಗಿಸಿಕೊಂಡು ಬಂದೆವು. ನಾವು ಕೇಕ್ ಕಟ್ ಮಾಡೋದು ಅದೆಲ್ಲ ಅಷ್ಟೊಂದು ಇದು ಎಂಟರ್ಟೈನ್ ಮಾಡೋದಿಲ್ಲ ಮನೆಯಲ್ಲಿ. ಅಂದರೆ ಈಗ ಮಕ್ಕಳೇ ಬೇಡ ಅಂತ ಹೇಳುವ ಕಾರಣ ಅದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಮಕ್ಕಳಿಗೆ ಇಷ್ಟ ಇದ್ರಲ್ಲ ಅದೆಲ್ಲ ಮಾಡೋದು. ಸೊ ಯಾರಿಗೆ ಸಹ ಅದೆಲ್ಲ ಬೇಡಂತೆ, ಐಸ್ ಕ್ರೀಮ್ ಬೇಡಂತೆ, ಅದು ಬೇಡಂತೆ, ಇದೇ ಬೇಡಂತೆ, ಅದು ಶುಗರ್ ಐಟಮ್ ಎಲ್ಲ ಅವರು ಅವಾಯ್ಡ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನನಗೆ ಇಷ್ಟ ಉಂಟು ನಿಜವಾಗಿ ಸಹ. ಅದಕ್ಕೆ ಅವ್ರು ಹೇಳೋದು ಇದು, ನಾನು ಹೇಳಿದೆ ನನ್ನದೊಂದು ಪುಣ್ಯ ಮರೆ, ನನ್ನ ಮಕ್ಕಳಿಗೆ ಇಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಇರೋದು ಅಂತ. ಅದಕ್ಕೆ ಅವ್ರು ಹೇಳೋದು ಹೌದು, ನಮ್ಮದೊಂದು ಬ್ಯಾಡ್ ಲಕ್. ನನ್ನ ಅಪ್ಪನಿಗೆ ಸಹ ಹೆಲ್ತ್ ಕಾನ್ಷಿಯಸ್ನೆಸ್ ಇಲ್ಲ, ಅಮ್ಮನಿಗೆ ಸಹ ಹೆಲ್ತ್ ಕಾನ್ಷಿಯಸ್ನೆಸ್ ಇಲ್ಲ. ಒಂದು ಸ್ವಲ್ಪ ಆದರೂ ನೀವು ವಾಕಿಂಗ್ ಮಾಡ್ತೀರಾ ಇಬ್ಬರ್ಸ್ ಅಂತ ಹೇಳಿ ನಮಗೆ ಮುಖಕ್ಕೆ ಮಂಗಳಾರತಿ ಆಯಿತು. ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು, ಎಂತ ಗೊತ್ತುಂಟ, ಮೋರಲ್ಲಿ ಪಾಲಕ್ ಸೊಪ್ಪಿಗೆ ಬೇಕಾಗಿ ದೊಡ್ಡ ಜಗಳ ಗೊತ್ತುಂಟ. ಮೋರಿಗೆ ಹೋದದಲ್ಲ, ಅಲ್ಲಿ ದೊಡ್ಡ ಜಗಳ ಮಾರ್ರೆ ಒಂದು ಪಾಲಕ್ ಸೊಪ್ಪಿಗೆ. ಈಗ ಇಷ್ಟೇ ಸಪುರದ ಒಂದು ಕಟ್ಟು ಇಟ್ಕೊಂಡು ಒಬ್ಬ ಜಗಳ ಮಾಡ್ತಾ ಇದ್ದಾರೆ. ಇದಕ್ಕೆ ಎಂತ 15 ರೂಪಾಯಿ ನಾವು ಇದಕ್ಕೆ ಕೊಡಬೇಕಾ? ಎಂಥದ್ದು ಇದನ್ನು ಮನೆಗೆ ಹೇಗೆ ಕೊಂಡೋಗೋದು ನಾವು ಅಂತ ಅವ್ರು ಹೇಳೋದು. ಅದಕ್ಕೆ ಅವಳು ಅಲ್ಲಿ ಕ್ಯಾಶಿಯರ್ ಹೇಳಿಲ್ಲಂತೆ, ಅದು ನಾವೆಂತ ಮಾಡಲಿಕ್ಕೆ ಆಗಲ್ಲ, ಅದು ಕಂಪೆನಿದು ಅಂತ. ಅದಕ್ಕೆ ಅವರು ಹೇಳೋದು ಎಂತ ನಿಮ್ಮ ಕಂಪೆನಿ, ಯಾರು ದೊಡ್ಡ ದೊರೆಯ ನಿಮ್ಮ ಕಂಪೆನಿಯವ, ಕರೆದು ಕೂತ್ಕೊಳ್ಳಿಸಿ ಇಲ್ಲಿ ನಿಮ್ಮ ಕಂಪೆನಿಯ ದೊರೆಯನ್ನು, ನಾವು ನೋಡಿದ್ದೇವೆ ಎಂತೆಂಥವ್ರನ್ನು ಸಹ ನೋಡಿದ್ದೇವೆ. ಹೀಗೆ ಒಂದು ಜಗಳ ಅಂದರೆ ಜಗಳ. ನಿಜವಾಗಿ ಅದೆಂತ ಹೇಳಿದರೆ ಅವಳಿಗೆ ಅಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಬರಲಿಲ್ಲಂತೆ, ಅವಳು ಹೊಸಬಳಂತೆ. ಅದು ನಿಜವಾಗಿ ಸಹ ಹೌದು, 15 ರೂಪಾಯಿಗೆ ಅದರಲ್ಲಿ 15 ಎಲೆ ಸಹ ಇರಲಿಲ್ಲ ಆ ಸೊಪ್ಪಿನಲ್ಲಿ. ನನ್ನ ಅಂಗೈ ಅಷ್ಟು ಈಕೊಳ್ಳಿ ಇಷ್ಟು ಉದ್ದ ಇದ್ದದ್ದು ಅದು, ಅದರಲ್ಲಿ ದಂಡು ಸಹ ಇಲ್ಲ, ಸೊಪ್ಪು ಸಹ ಇಲ್ಲ. ಅಂಥದಕ್ಕೆ 15 ರೂಪಾಯಿ ಕೊಟ್ಟು ಕೊಂಡೋಗ್ಬೇಕಾದ್ರೆ ಹೊಟ್ಟೆ ಉರಿಯುವುದಿಲ್ವ ಯಾರಿಗಾದರೆ ಸಹ? ಸೊ ನಾನು ಮತ್ತೆ ಕೇಳಿದೆ ಅದೆಂತ ಅಷ್ಟು ಸಹ ಜಗಳ ಆದದುಂಟು ಅವರ ಹತ್ರ. ಅದಕ್ಕೆ ಅವ್ರು ಹೇಳೋದು ಅದು ಆ ಜನ ಹಾಗೆ ಯಾವಾಗ ಸಹ ಅವರಿಗೊಂದು ಯಾವಾಗ ಸಹ ಬರ್ತಾರಂತೆ, ರೆಗ್ಯುಲರ್ ಕಸ್ಟಮರ್ ಅಂತೆ, ಬರುವಾಗ ಹೀಗೆ ಜಗಳ ಉಂಟೆ ಅಂತೆ. ಅಲ್ಲ ಯಾರಿಗಾದ್ರೂ ಹೇಗೆ ಆಗ್ಬೋದು. ಅವ್ರು ಹೇಳೋದು ಅದಕ್ಕೆ ಆ ಜನ ಸೊಪ್ಪು ತಗೊಂಡವ್ರು ಹೇಳೋದು, ಪಾಲಕ್ ಸೊಪ್ಪು ತಗೊಂಡವ್ರು ಹೇಳೋದು, ನನಗೆ ನಿಜವಾಗಿ ಅರ್ಜೆಂಟ್ ಇತ್ತು, ಮನೆಗೆ ಬೇಕು ಅಂತ ಹೇಳಿದ್ರು, ಅದಕ್ಕೆ ಬೇಕಾಗಿ ನಾನು ಇಷ್ಟು ತಗೊಂಡದ್ದು, ಇಲ್ಲದಿದ್ದರೆ ಯಾರು ಇದನ್ನು ನಾನು ತಗೊಳ್ಳಿಕ್ಕೆ ಇರಲಿಲ್ಲ ಅಂತ. ಒಂದು ತುಂಬ ತಗೊಂಡಿದ್ದಾರೆ, ಒಂದು 5-6 ಕಟ್ಟು ತಗೊಂಡಿದ್ದಾರೆ ಆಯಿತಾ. ಅದೆಲ್ಲ ಸಣ್ಣ ಸಣ್ಣ ಎಲೆ, ಎಂಥ ಒಂದು ಅವಸ್ಥೆ ಅಲ್ಲ. ನಾನುಂಟಲ್ಲ ಪೇಟೆಯಿಂದ ಯಾವುದೇ ಸೊಪ್ಪು ತಗೊಳ್ಳೋದಿಲ್ಲ. ತರಕಾರಿ ತಗೊಂಡ್ರೆ ಸಹ ನಮಗೆ ಹೆಚ್ಚಾಗಿ ಬಟಾಟೆ, ಬೀಟ್ರೋಟು, ಸೌತೆ ಈ ಥರ ಮಾತ್ರ. ನಾನು ಮತ್ತು ಕಾಲಿಫ್ಲವರ್ ಎಲ್ಲ ಉಂಟಲ್ಲ ಅದೆಲ್ಲ ನನಗೆ ಅಂತೂ ಭಯ ಅಂದರೆ ಭಯ. ನಾನು ಒಮ್ಮೆ ಅದನ್ನು ತಂದು ಗೋಬಿ ಮಂಚೂರಿ ಮಾಡುವ ಹೇಳಿ ತಂದು ಬಿಸ್ನೀರಲ್ಲಿ ಹಾಕಿ ನೋಡ್ತೇನೆ, ಅದರಲ್ಲಿ ಎಷ್ಟು ಹುಳ ಇಷ್ಟು ಸಣ್ಣ ಹುಳ. ನನಗೆ ಅದರ ನಂತರ ನಾನು ಹೋಟೆಲ್ಗೆ ಹೋದರೆ ಗೋಬಿ ಮಂಚೂರಿ ಸಹ ನಾವು ತಿನ್ನೋದಿಲ್ಲ. ನಾವು ಪನ್ನೀರ್ ಮಂಚೂರಿ ಮತ್ತು ಇದು ಬರ್ತದಲ್ಲ ಮತ್ತೊಂದಿಂದ ಸ್ವೀಟ್ ಕಾರ್ನ್ ಮಂಚೂರಿ ಅಂಥದ್ದನ್ನು ಮಾತ್ರ ತಿಂದು ಹಂಗೆ ಅದು ನೋಡಿ ಸಾಕಾಗಿ ಹೋಗಿದೆ. ಹಾಗೆ ನಾವು ಮನೆಯಲ್ಲಿ ಬಿರಿಯಾನಿ ಎಲ್ಲ ಮಾಡೋದಾದ್ರೆ ಸಹ ಅದನ್ನೆಲ್ಲ ತರೋದೇ ಇಲ್ಲ. ಅದು ತರದೆ ಒಂಥರ ವೆಜಿಟೇಬಲ್ಸ್ ಕಡಿಮೆ ಕಾಣ್ತದೆ, ಬಟ್ ಅಂಥ ವೆಜಿಟೇಬಲ್ಸ್ ತಿಂದು ನಮಗೆ ಎಂತ ಆಗಬೇಕಲ್ಲ. ಯಬ್ಬಾ, ನನಗೆ ಅದನ್ನು ನೋಡಿಯೇ ತಲೆ ಬಿಸಿಯಾಗಿದೆ. ಎಷ್ಟು
ಎಷ್ಟು ಹುಳ ಗೊತ್ತುಂಟ, ಸಣ್ಣ ಸಣ್ಣ ಹುಳ ಅದರಲ್ಲಿ. ಎಷ್ಟು ಅಂತ ತೊಳೆದು ಮತ್ತೆ ಕೊನೆಗೆ ಉಂಟಲ್ಲ ಅದು ಕಾಲಿಫ್ಲವರ್ ಫುಲ್ ಇದಾಗಿ ಹೋಗಿದೆ, ಬಿಜಿಕ್ಕಾಗಿ ಹೋಗಿದೆ. ಹಾಗೆ ಅವಸ್ಥೆ. ತರಕಾರಿ ಒಂದು ಅಂಗಡಿಯಿಂದ ತೆಕೊಳ್ಳೇಬಾರ್ದು ಅಂತ ಆಗೋದು ಒಮ್ಮೊಮ್ಮೆ. ಖಾಲಿ ಗಂಜಿ ಊಟ ಮಾಡಿದರೆ ಸಾಕು. ತೋರಿಸು ಮರಿಗಳೇ, ಏನೋ ಮುಖ ನೋಡಿ. ಸರಿ ಇಡಿ. ಎಂತದದು? ಎಲ್ಲಿ ತಗೊಂಡದು? ಏನಾಗಿ ತಗೊಂಡದು? ಐಶಬ್ಬ, ಅಕ್ಕನಿಗೆ ಅದು ಇಷ್ಟ ಆಗದಿದ್ರೆ ಎಂತ ಮಾಡ್ತಿ? ಹೌದಾ? ನೋಡಿ, ಅಕ್ಕನಿಗೆ ಒಂದು ಡ್ರೆಸ್ ತಗೊಂಡ ತಮ್ಮ. ಅಬ್ಬ, ಅದನ್ನು ಕೊಡುವ ರೀತಿಯ ಮಾರಾಯ. ಒಂದು ಅಕ್ಕನಿಗೆ ಕೊಟ್ಟು ಇದು ಪುಟ್ಟಿ ಹಾಕು. ಇದು ನೋಡಿ, ನಾನು ಆನ್ಲೈನಿಂದ ಇದೊಂದು ತರಿಸಿದೆ, ಸ್ಯಾಂಡ್ವಿಚ್ ಮೇಕರ್. ಇದು ಅಂದರೆ ಬ್ರೆಡ್ಡಲ್ಲಿ ಮಾಡೋದಲ್ಲ, ನಾವು ರೈಸಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಸ್ಯಾಂಡ್ವಿಚ್. ನಾನು ತೋರಿಸ್ತೇನೆ ನಿಮಗೆ. ಮತ್ತು ಇದೊಂದು ಇವನಿಗೆ ನೀರು ಕುಡಿಲಿಕ್ಕೆ ಸಾಕಾಗುದಿಲ್ಲ ಅಂತೆ ನಮ್ಮಲ್ಲಿ ಬಾಟಲ್, ಅದಕ್ಕೆ ನೋಡಿ ಹೇಳು ಅಷ್ಟೇ. ದಿವಸಕ್ಕೆ 2 ಲೀಟರ್ ನೀರು. 2 ವೀಕ್ಸ್ ಆದ್ಮೇಲೆ ನಿಮ್ಮ ಫೇಸ್ ಫುಲ್ ಕ್ಲಿಯರ್. ನೋಡಿ ಫ್ರೆಂಡ್ಸ್, ಈಗ ಇವನು ಬಾಟಲ್ನ ಬಗ್ಗೆ ರಿವ್ಯೂ ಹೇಳ್ತಾ ಇದ್ದಾನೆ. ದೂರ ನಿಲ್ಲು, ದೂರ. ಸೂಪರ್ ಇದೆ ನೀರು. ಎಂತ ಬಾಟ್ಲಲ್ಲಿ ಹಾಕಿದ ಕಾರಣ ನೀರು ಸೂಪರ್ ಆದದ. ಏನು ಆ 700 ರೂಪಾಯಿಗೆ ನನ್ನ ಕೈಯಿಂದ ಹೋಗಿದೆ. ನೋಡಿ, ಆಚೆ ಈಚೆ ಕೊಂಡೋಗ್ಲಿಕ್ಕೆ ಸಹ ಸುಲಭ ಅಂತೆ. ಹೀಗೆ ಸರ್ ಡಂಬಲ್ಸ್ ಮನೆಯಲ್ಲಿ ಹೀಗೆ ಸಹ ಮಾಡ್ಬೋದು. ಇದು ಜಿಮ್ಮಿನವರಿಗೆ ಅಂತ. ಸ್ವಲ್ಪ ಆಚೆ ಹೋಗು, ಕಾಣುದಿಲ್ಲ ಇನ್ನು ಸಹ. ಡಂಬಲ್ಸ್ ಇಲ್ಲದ್ರೆ ಇದನ್ನು ಇಟ್ಕೊಳ್ಳಿ. ಹಾಗೆ ನೀನು 2 in 1 ಎಲ್ಲ ಐಡಿಯಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.